ಹಿಂದುತ್ವದ ಹೆಸರಿನಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರ ಇನ್ನೊಂದು ಮುಖ ಸಮಾಜಕ್ಕೆ ತಿಳಿಯಬೇಕಾಗಿದೆ ಎಂದು ಪುತ್ತೂರಿನ ನರಿಮಗರು ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ರಮೇಶ್ ಬೈಪಡಿತ್ತಾಯ ಹೇಳಿದರು. ಪುತ್ತೂರು ಪ್ರೆಸ್ ಕ್ಲಬ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂಗಳಿಗೆ ಹಿಂದೂ ದೇವಸ್ಥಾನಕ್ಕೆ ನಿರಂತರವಾಗಿ ಅನ್ಯಾಯ ಎಸಗಿರುವಂತಹ ಅರುಣ್ ಪುತ್ತಿಲರನ್ನ ಹಿಂದೂ ಮುಖಂಡ ಎಂದು ಗುರುತಿಸಲಾಗ್ತಾ ಇದೆ. ದೇವಸ್ಥಾನದ ಅರ್ಚಕನಾದ ನನ್ನನ್ನ ದೇವರ ನಡೆಯಲ್ಲೇ ಭಕ್ತರ ಎದುರು ಹೀನಾಯವಾಗಿ ಬೈದಿರುವಂತಹ ಒಂಟಿ ಮಹಿಳೆ ಮನೆಯಲ್ಲಿರುವಾಗ ತನ್ನ ಪುಂಡರ ಗುಂಪಿನೊಂದಿಗೆ ಮನೆಗೆ ನುಗ್ಗಿ ಆವರಣದ ಗೋಡೆಯನ್ನೆಲ್ಲ ಬಲವಂತವಾಗಿ ಧ್ವಂಸ ಮಾಡುವ ವ್ಯಕ್ತಿ ಹಿಂದೂ ಮುಖಂಡನಾಗಲು ಹೇಗೆ ಸಾಧ್ಯ? ಆತನ ವಿರುದ್ಧ ಮಾತೆತ್ತಿದ್ರೆ ಬೆದರಿಕೆ ಹಾಕುವ, ಹಿಂದೂಗಳಿಗೆ ಹಿರಿಯರಿಗೆ ಗೌರವ ಕೊಡದ ಈತನನ್ನ ಹಿಂದೂ ಮುಖಂಡ ಎನ್ನಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ಆತ ಮೃತ್ಯುಂಜಯೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಈ ವ್ಯಕ್ತಿ ದೇವರಿಗೆ ಕೊಡುವ ನೈವೇದ್ಯ ತಯಾರಿಸುವ ಅಕ್ಕಿಯನ್ನು ಕೊಡದೆ ಹಲವು ಸಮಯ ದೇವರಿಗೆ ನೈವೇದ್ಯವನ್ನೇ ಇಲ್ಲದಂತೆ ಮಾಡಿದಂತಹ ವ್ಯಕ್ತಿ, ಹಿಂದೂ ದೇವಸ್ಥಾನಗಳಿಗೆ ಹಿಂದೂಗಳಿಗೆ ಅನ್ಯಾಯ ಮಾಡುವ ವ್ಯಕ್ತಿ ಇದೀಗ ಚುನಾವಣೆಗೆ ನಿಂತಿದ್ದು ಈತನಿಗೆ ಯಾರು ಬೆಂಬಲವನ್ನ ಕೊಡಬಾರದು ಎಂದು ಮನವಿ ಮಾಡಿದ್ರು. ದೇವರನ್ನು ನಾವು ಹಿಂದೂಗಳು ಇಂಥ ಒಂದು ವ್ಯಕ್ತಿತ್ವ ಇರುವಂತಹ ಆ ಒಂದು ಅರುಣ ಪುತ್ತಿಲ ಅವರು ನಾನು ಹಿಂದೂ ಅಂತ ಹೇಳಿಕೊಂಡು ಈ ರೀತಿ ಹಿಂದೂ ದೇವಸ್ಥಾನ ಮತ್ತು ಹಿಂದೂಗಳಿಗೆ ಅನ್ಯಾಯ ಮಾಡೋದು, ಹಿಂದೂಗಳಿಗೆ ಬೈಯುವುದು, ದೇವರ ನಡೆಯಲ್ಲಿ ನಿಂತು ನನ್ನನ್ನು ಆ ಒಂದು 40 ಜನ ಭಕ್ತರ ಮುಂದೆ ನಾನು ಬರುವಾಗ ಅರ್ಧ ಗಂಟೆ ಲೇಟ್ ಆಯಿತು ಅಂತ ಹೇಳಿದ್ದಕ್ಕೆ ನಾನು ದೇವಸ್ಥಾನಕ್ಕೆ ಸಾಮಾನು ತರುವ ಬರುವಾಗ ಸ್ವಲ್ಪ ಹೊತ್ತಾಯಿತು, ಅದಕ್ಕೆ ನನಗೆ ಬೈದಿದ್ದಾನೆ. 40 ಜನರು ಇದ್ದರು ಭಕ್ತರು, ಅವರ ಮುಂದೆ ನಡೆಯಲ್ಲೇ ನನಗೆ ಬಾಗಿಲು ತೆಗೆದಿದ್ದೇನೆ, ನಡೆಯಲ್ಲಿ ನಿಂತುಕೊಂಡು ನನಗೆ ಬೈತಾ ಇದ್ದಾನೆ. ಯಾರು ಊರಿನವರು ಮಾತಾಡೋದಿಲ್ಲ, ಅವನೇ ಮಾತಾಡಿದರೆ ಅವರಿಗೆ ಬೆದರಿಕೆ ಹಾಕ್ತಾನೆ, ಯಾರು ಮಾತಾಡಲಿಲ್ಲ. ಇಂತಹ ಒಂದು ವ್ಯಕ್ತಿ, ದೇವರು ಹಿರಿಯರು ಯಾರು ಈಗ ಗೌರವ ಕೊಡದಂತಹ ವ್ಯಕ್ತಿ ಇವತ್ತು ಇವನು ಹಿಂದೂ ಮುಖಂಡ ಅಂತ ಹೇಳಿಕೊಂಡು ಚುನಾವಣೆಗೆ ನಿಂತಿದ್ದಾರೆ. ಈ ಮುಖ ಎಲ್ಲರಿಗೂ ಗೊತ್ತಿಲ್ಲ ಇವರು. ಇದನ್ನು ನಾನು ಇವತ್ತು ಪತ್ರಿಕಾದ್ಯಮದಲ್ಲಿ ನಾನು ಹೇಳಬೇಕು ಅಂತ ನಾನು ಬಂದದ್ದು. ನನ್ನನ್ನು ಯಾರು ಕಳಿಸಿದ್ದು ಅಲ್ಲ, ನಾನಾಗೇ ಬಂದು ಹೇಳ್ತಾ ಇರೋದು, ಅವನ ಇನ್ನೊಂದು ಮುಖವನ್ನು ತೋರಿಸ್ತಾ ಇರೋದು. ಇಂಥವನನ್ನು ಹಿಂದೂ ಅಂತ ಹೇಳ್ಬೋದಾ? ನನ್ನ ಹಾಗೆ ಊರಿನಲ್ಲಿ ಕೆಲವರಿದ್ದಾರೆ, ಯಾರು ಹೇಳಲಿಕ್ಕೆ ಬರುವುದಿಲ್ಲ, ಯಾರು ಬರಲಿಲ್ಲ. ನಾನಾಗಿ ಬಂದದ್ದು, ನಾನು ಧೈರ್ಯದಿಂದೇ ಬಂದಿದ್ದೇನೆ. ಏನು ಬೇಕಾದರೂ ಆಗಲಿ, ನನಗೆ ಸಮಾಜಕ್ಕೆ ತಿಳಿಸ್ಬೇಕೀಗ, ತಿಳಿಸುವಂಥ ಸಂದರ್ಭ ಬಂದಿದೆ. ಈಗ ಒಂದು 10-20 ಪುಂಡರನ್ನು ಕರ್ಕೊಂಡ್ಬಂದು ಮನೆಯಲ್ಲಿ ಯಾರು ಇಲ್ಲದ, ಗಂಡಸರಿಲ್ಲದ ಸಮಯದಲ್ಲಿ ಒಂಟಿ ಮಹಿಳೆ ಇರುವಾಗ ಬಂದು ಅವರ ಸ್ವಂತ ಜಾಗದ ಬೇಲಿಯನ್ನೆಲ್ಲ ಪುಡಿ ಮಾಡಿ ಹೋಗಿ ಪುಂಡರನ್ನು ಕರ್ಕೊಂಡ್ಬಂದು ಇಂಥ ದಬ್ಬಾಳಿಕೆ, ಅದು ಸ್ವಂತ ಜಾಗ. ಇವರು ಹೇಗೆ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾರೆ? ಇದು ಯಾರಲ್ಲ, ನನ್ನ ಹೆಂಡತಿ ನನ್ನ ಮನೆಯಲ್ಲಿ ಒಬ್ಬಳೇ ಇರುವಾಗ ನನ್ನ ಮನೆ ಜಾಗಕ್ಕೆ ಮಾಡಿದ್ದು. ಇವರೆಷ್ಟು ರಕ್ಷಣೆ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ? ಇಂಥವರೆಲ್ಲ ಆಯ್ಕೆಯಾಗಿ ಬಂದರೆ ಏನಾದೀತು ಸಮಾಜ?